2026ನೇ 12 ತಿಂಗಳ ಮೀನರಾಶಿಯ ಫಲಾಫಲಗಳು. ಮೀನರಾಶಿಯವರಿಗೆ ಈ ಸಲ 7.5 ಮಧ್ಯಕಾಲ. ಈ ಕಾಲದಲ್ಲಿ ದೇವತಾ ಕಾರ್ಯಗಳನ್ನು ನಡೆಸಿದರೆ ಈ 7.5 ಕೆಲವು ದೋಷಗಳು ಪರಿಹಾರ ಆಗ್ತದೆ ಅಂತ ಹೇಳ್ಬೋದು. ಶನಿ ಜಪ ಮಾಡಿದರೆ ಇದರಿಂದ ಶನಿಯ ಅನುಗ್ರಹ ಬರ್ತದೆ. ಅಂದರೆ ನಮಗೆ ಗುರುವರಿಗೆ ವಿಧೇಯತೆ ಇದ್ದರೆ ಗುರುಗಳು ಮಾಡಿದ ಫಲಗಳು ನಮಗೆ ಬರ್ತದೆ ಅಂತ ಲೆಕ್ಕ. ಅದರಿಂದ ಫಲ ಪಡೆಯುವುದು ಗುರುಗಳಿಂದ, ಗುರುವಿನ ಅನುಗ್ರಹ ಬರ್ತದೆ. ಗುರುಮಂತ್ರ ಜಪ ಅಂತ ಇದನ್ನು ಮಾಡಿಸಿದರೆ ಸಂಚರಿಸುವ ಗುರುಗ್ರಹದ ಪೂರ್ಣ ಅನುಗ್ರಹ ಬರ್ತದೆ. ಬಹುಕಾಲದಿಂದ ಇದ್ದಂಥ ಕೋರ್ಟು ಕಚೇರಿ ಕೆಲಸಗಳಿದ್ದರೆ ಅದು ನಮಗೆ ಜಯ ಆಗ್ತದೆ. ಆನಂತರ ಮನೆ ಸಂಬಂಧಿ ಕೆಲವು ಗ್ರಹಗಳನ್ನು ನಿರ್ಮಾಣ ವ್ಯವಹಾರ ಮಾಡುವುದಕ್ಕೆ ದೇವರ ಅನುಗ್ರಹ ಬರ್ತದೆ. ಈ ಸಲ ವಾಹನಗಳನ್ನು ಖರೀದಿ ಮಾಡುವುದು ಅಂತಿದ್ರೆ ಅದಕ್ಕೆ ಯೋಗ ಉಂಟು. ಚಿನ್ನಾಭರಣ ತೆಗೊಳ್ಳುವುದಾದರೂ ದೇವರ ಅನುಗ್ರಹ ಇದರಲ್ಲಿ ಬರ್ತದೆ. ಆದರೆ ಶನಿಯು ದ್ವಾದಶದಲ್ಲಿ ಉಂಟು ಅಂತ ಸ್ವಲ್ಪ ಶನಿಯ ತೊಂದರೆ ಉಂಟು, ರಾಹುವಿನ ತೊಂದರೆ ಉಂಟು. ಇದರಿಂದ ಉದರ ಹೊಟ್ಟೆಗೆ ಸಂಬಂಧಪಟ್ಟಂತಹ ನೋವುಗಳು, ಅನಾರೋಗ್ಯಗಳು, ಕೈಕಾಲಿಗೆ ಅಂದರೆ ಕಾಲಿನ ಗಂಟು ನೋವು, ನರಕ್ಕೆ ಸಂಬಂಧಪಟ್ಟ ಅನಾರೋಗ್ಯಗಳು ಇದರಿಂದ ಬರ್ತದೆ ಅಂತ ಹೇಳ್ಬೋದು. ತಲೆಗೆ ಸಂಬಂಧಪಟ್ಟ ಅನಾರೋಗ್ಯ, ಉಷ್ಣ ಪಿತ್ತ ವ್ಯಾಧಿ ದೋಷಗಳು ಅನಾರೋಗ್ಯಗಳು ಬರುವಂತಹ ಲಕ್ಷಣಗಳು ಉಂಟು. ಮಾತಿನಿಂದ ನಾವು ಯಾವುದನ್ನು ಕಳ್ಕೊಳ್ಳಿಕ್ಕೆ ಬಾರದು. ಮಾತು ಹಿಡಿತದಲ್ಲಿದ್ದರೆ ನಿಮ್ಮ ಜೀವನ ಇದರಲ್ಲಿ ಒಳ್ಳೆ ರೀತಿಯಿಂದ ಸಾಗ್ಬೋದು. ಷಷ್ಠದಲ್ಲಿ ಕೇತು ಬಂದಿದ್ದಾನೆ ಈ ರಾಶಿಯವರಿಗೆ. ಅನಿರೀಕ್ಷಿತವಾಗಿ ಹಿತಶತ್ರುಗಳಾಗುವಂಥ ಯೋಗ ಉಂಟು. ಇದರಿಂದ ಅನ್ನದಾನಗಳನ್ನೆಲ್ಲ ಮಾಡಿದರೆ ಈ ಹಿತಶತ್ರುಗಳ ಇದೆಲ್ಲ ಶತ್ರುಗಳು ಹಿತೈಷಿಗಳನ್ನು ಕಳ್ಕೊಳ್ಳುವುದೆಲ್ಲ ದೋಷಗಳು ನಿವಾರಣೆ ಆಗ್ಬೋದು. ಕೌಟುಂಬಿಕವಾಗಿ ಬರುವಂತಹ ಕಲಹಗಳು, ಅನಾರೋಗ್ಯಗಳು ಬರುವುದನ್ನು ನಾವು ಜಾಗೃತರಾಗಿ ವಹಿಸಬೇಕಾಗ್ತದೆ. ಇದರಲ್ಲಿ ದಾಂಪತ್ಯದಲ್ಲಿ ವಿರಸ ಉಂಟು. ದಾಂಪತ್ಯ ಜೀವನ ಒಳ್ಳೆ ರೀತಿಯಲ್ಲಿ ನಡೆಸ್ಬೋದು. ಈ ದಿಶೆಯಲ್ಲಿ ದೇವತಾ ಅನುಗ್ರಹ ಉಂಟು. ಸಾಮರಸ್ಯ ನಿವಾರಣೆ ಆಗ್ಬೋದು. ಸಣ್ಣ ಮಟ್ಟಿನ ಉದ್ಯೋಗದವರಿಗೆ ಶ್ರೇಯಸ್ಸುಂಟು. ಹೊಸ ಉದ್ಯೋಗಕ್ಕೆ ಹುಡುಕುವವರಿಗೆ ಅಥವಾ ಮಾಡುವವರಿಗೆ ಇದರಿಂದ ಶ್ರೇಯಸ್ಸುಂಟು. ಈ ವರ್ಷದಲ್ಲಿ 12 ತಿಂಗಳಲ್ಲಿ ಪೂರ್ಣ ಅನುಗ್ರಹ ದೇವರದು ಬರ್ತದೆ. ಕೆಲವು ಪರಿಹಾರಗಳುಂಟು ಈ ರಾಶಿಯವರಿಗೆ. ಶನಿ ಶಾಂತಿ ಮಾಡಿದರೆ ಶನಿಯ ದೋಷಗಳು ಮಧ್ಯದಲ್ಲಿದ್ದಾನೆ, 7.5 ಶನಿ. ಆನಂತರ ಅಶ್ವತ್ಥ ಪೂಜೆ, ಇದು ಶನಿದೇವರಿಗೆ ಪ್ರೀತ್ಯರ್ಥವಾಗಿ ಇಂಥದ್ದೆಲ್ಲ ಮಾಡಿ ದೇವತಾ ಕಾರ್ಯಗಳನ್ನು ಮಾಡಿದರೆ ಈ ದೋಷಗಳು ನಿವಾರಣೆ ಆಗ್ಬೋದು. ನಕ್ಷತ್ರಗಳು 27 ಉಂಟು. ಇದಕ್ಕೆ ರಾಶಿಗಳು 12 ಇರೋದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.